देवता प्रतिदेवता सहित चंद्रग्रहमावाहयामि स्थापयामि पूजयामि अग्निर्मूर्धाविरुपंगारको गायत्र्यंगारकग्रहाय अग्निर्मूर्धादिवक्तृतीयापां रेताञ्जुनते अंगारकग्रहान् अधिदेवता प्रतिदेवता सहित अंगारकग्रहमावाहयामि स्थापयामि जनेषु शुक्रन्तेन जयजन्तेन रूपेण देववाचि विश्वाय माया ಮುಂಚೆನೆ ಕಟೀಲ್ ದಕ್ಕೆ ದುರ್ಗಾ ಪರಮೇಶ್ವರಿ ಈ ಮಣ್ಣಡಿತ್ತಿನ ದೈವದೇವರೆಲ್ಲ ಸೋಮನಾಥ ದೇವರೆಲ್ಲ ಪಂಜಂದಾಯನ ಬೊಕ್ಕ ನಿಖಿಲ್ ನಂಬಿಂಚಿನ ಆರಾಧ್ಯ ದೈವ ದೇವರನ್ನು ನಿಖಿಲ ಕುಟುಂಬದ ಗುರು ಹಿರಿಯರ ನಕಲೆಲ್ಲ ಪೂರ ದುಂಬು ದೀವವನ್ನು ಮನುಷ್ಯಾಗ ಒಂದು ಇಲ್ಲದ ಪನಪನ ಭಾರಿ ಅಗತ್ಯ ಆಗಿದೆ ಪಕ್ಕಿಲೆಗೆಂಚ ಗೂಡು ಉಂಡ ಅಂಚನೆ ನರಮಾನಿ ನಕಲೆಲ್ಲ ಒಂದು ಕಾರಿಯಿಂದ ಪನಪನ ಗೂಡು ಕಾಲಾನುಭಾಗ ನಡು ಸಿರಿವಂತಿಗೆ ಬಡತನ ಪನಪು ನಾವು ನಮ್ಮ ಕೈಟಿತ್ತು ದೇವರನ್ನು ಇಟ್ಟಿರ್ತೀನ ಸ್ವಯಾರ್ಜಿತವಾದ ನಮ್ಮ ಕೆಲವು ಬಡತನ ನಮ್ಮ ಒಯ್ತೊಂದು ಪಡೋದಪ್ಪ ಐಕೆ ಅತೀತವಾಯಿನ ಅಂಚಿನ ಒಂದು ವ್ಯವಸ್ಥೆ ನಿಖಿಲ್ನ ಭಾಗಡೆ ನಡ್ಕೊಂಡು ಬರ್ತದೆ ಅಥವಾ ನಿಖಿಲ್ನ ಕಷ್ಟದ ಪರಿಸ್ಥಿತಿ ತಿಳಿದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ವಿಶೇಷವಾದ ಐದು ಅಧ್ಯಕ್ಷರಾಯಿನ ಐಕಳ ಹರೀಶ್ ಶೆಟ್ಟರು ಪದಾಧಿಕಾರಿ ಆದಿತ್ಯನ ದುಂಬದ ಐತ ಕಾರ್ಯದರ್ಶಿಗಳು ಬೆಂಗಳ ವಿಜಯಪ್ರಸಾದ್ ಆಳ್ವೆ ಅವ್ರನ್ನ ಅವಿರತದ ಒಂದು ಪ್ರಯತ್ನದ ಫಲವಾದ ಇಲ್ಲಿ ಜನಗಳಿಗೆ ಆಶ್ರಯ ಯೋಜನೆ ಬಂದ್ಕೊಂಡಂತಿನ ಯೋಜನೆಯನ್ನು ಸಾಕಾರ ಮಾಡ್ತದೆ ಐಟ್ ಆ ಪ್ರಕಾರ ಇತ್ತಿನಾಗಲಿರ ದೆತ್ತದು ಈ ಒಂದು ವ್ಯವಸ್ಥೆಯನ್ನು ಮಾಡ್ತದೆ ಅವಾಗ ಈ ಪರಿಸ್ಥಿತಿ ನಿಖಲಿಗೆ ಎಂಕಲ್ ಗೋರ್ನಂಚಿನ ಕಾಸು ಹತ್ತ ಅಂದರೆ ಅವು ಯಾವಂದೇ ಅದು ಪುನಾಗ ಜನಸೇವೆಡು ಭಾಳ ಮುಂಚೂಣಿ ಇತ್ತಿನ ಅಂತಾರಾಷ್ಟ್ರೀಯ ಸಂಸ್ಥೆ ನಂಚಿನ ಲಯನ್ಸ್ ಕ್ಲಬ್ದ ಈ ಪ್ರದೇಶದ ಐಕೆ ಸಂಬಂಧಪಟ್ಟಿನ ಪದಾಧಿಕಾರಿ ನಕಲು ಮಾಜಿ ಪದಾಧಿಕಾರಿ ನಕಲು ಮಾತ್ರ ಸೇರಿದ ಅಕಲಡ್ಲ ಕಿಂಚಿತ್ತು ಸೇವೆಯನ್ನು ಮಹಾಭಾರತದ ಕಾಲಡು ರಾಮಾಯಣದ ಸೀತ್ ನೆಕ್ ಲಂಕೆಗೆ ಅಳಿಲು ಕಟ್ಟನಾಗ ಸೇತು ಬಂಧನ ಮಾಡ್ಕೊಂತಿನ ಕಾಲಘಟ್ಟದ ಅಳಿಲು ಭಾರಿ ಸೇವೆ ಮಾಡ್ತಾರೆ ಅಳಿಲ ಸೇವೆಯನ್ನು ಅಂಚನೆ ನಿಖಲ್ನ ಒಂಜಿ ಆಶ್ರಯ ಯೋಜನೆ ಮಾಡ್ಬಿಟ್ಟು ಅಳಿಲ ಸೇವೆ ಲಯನ್ಸ್ ಕ್ಲಬ್ಲ ಮಂತದ್ದು ಅಂಚನೆ ನಿಖಲ್ನ ಸೋಮೇಶ್ವರ ಬಂಟರ ಸಂಘ ಐಕೆ ಒಂಜಿ ಎಡ್ಡೆ ತೂಕನ್ನು ಮಂತದ್ದು ಕೊಡ್ತದೆ ಇದು ಮಾತ್ರ ದಾಯ ಮನ್ಪುಣಂದು ಬಂದಾಗ ನಿಖಲಿಗೆ ಮಾತ್ರ ಮುಲ್ಪ ಎಡ್ಡೆ ರೀತಿಯ ಸತ್ಕರ್ಮಗಳು ಈ ಇಲ್ಲಡು ನಡಪಾಡು ಈ ಇಲ್ಲಡು ಸುಖ ಶಾಂತಿ ನೆಮ್ಮದಿ ಮನ ಆತು ಜಿಂಜಿದು ಬರಡು ನನ್ನ ಮುಲ್ಪ ನಿಖಲಿಗೆ ದಾಲ ಬೇಜಾರಿ ಜಂಗ್ಲೆ ನೇರಲ್ಲಿ ಬುಡ್ದು ಪಾಡಿಯರಿಂದ ಬಂದ್ಪುನ ಅನಾಥ ಭಾವ ಪ್ರಜ್ಞೆ ನಿಖಲಿಗೆ ಬರ್ಪುನ ಬಡ್ಚಿ ನಿಖಲಿ ಇಲ್ಲಡು ನನಾತು ಎಡ್ಡೆ ಕಾರ್ಯಗಳು ನಡಪೊಂದು ಬರಡು ಐಕೆ ಮಾತ ದೇವರು ಪೂರ್ಣಾನುಗ್ರಹ ಮಂತು ಕಾಪಾಡೋದು ಕೊರಡು ಪಣದು ಭಕ್ತಿ ಶ್ರದ್ಧಾಪೂರ್ವಕ ಅದು ಮಂತು ಪ್ರಾರ್ಥಿಲ್ಲ ಮುಂಜಂದ ಎಲ್ಲ ಅಂಚನೆ ಪರಿಸರ ಉಡುಪುನಂಚಿತ ಸರ್ವಶಕ್ತಿಲ್ಲ ದುಂಬುದಿ ಒಂದು ಇನಿತ್ತ ದಿವಸ ನಮ್ಮ ಆ ಗೃಹ ಪ್ರವೇಶ ಋಣಾನು ಬಂದು ಪಶು ಪತ್ನಿ ಸುತಾಲಯ ಅಂದು ನಮಗೆ ಕಟ್ಟದು ಕೊರಡು ಅಂಡಲ ಅಕ್ಲಿ ಪೂರ್ವ ಜನ್ಮದ ಆ ಪುಣ್ಯ ಇತ್ತಿಂದ ಮಾತ್ರ ನಂಗೆ ಆ ಕಟ್ಟದು ಕೊರ್ಕಾವಣಪನಂಚಿತ್ತನ ಮನಸ್ಸು ದೇವರು ಕೊರಿಯ ಸಾಧ್ಯತೆ ಉಂಟಪ್ಪಾಗ ಬಂಟರ ಸಂಘದಾಕ್ಲು ಅಂಚನೆ ಕೆಲವು ಕ್ಲಬ್ದಾಕ್ಲು ಪೂರ ಸೇರೊಂದು ಇಲ್ಲಾಡಿ ಜನದಾಕ್ಲು ಇಲ್ಲಾಡಿ ಕಟ್ಟದು ಕೊಡ್ತಾರೆ ಐನೆ ಆ ದೇವರ ಸಂತೋಷದ್ದಾರ ಸ್ವೀಕಾರವಂತು ನನ್ನ ಮಿತ್ತಿಗಳ ನೆಡ್ದು ಒಂಜೇಗೆ ಪತ್ತು ಪಟ್ಟು ಇಲ್ಲಿ ಕಟ್ಟುಣ ನಿಖಲ್ನ ಸಂಘಗೆ ಆಶ್ರಯನ ಪರದೇಶದ್ದಾಡ ಊರ್ದಾಕ್ಲು ಪೂರ ಸೇರಿದು ಇಲ್ಲಾಡೆ ಕಟ್ಟುಣಂಚಿತ್ತನ ಯೋಗ ಭಾಗ್ಯನಿಕ್ಲೆ ಸಂಘಗ ಅನುಗ್ರಹ ಮಂತು ಕೊರ್ದು ಆ ಸೋಮನಾಥನ ಪೂರ್ಣ ಅನುಗ್ರಹದ್ದಾರ ನಿಕ್ಲೆ ಎಂಚಿನೈಕು ಪೂರ ಕೈಪಾಡ್ದರ ಅವು ಪೂರ ಬಂಗಾರ ನಲಕ ಅನುಗ್ರಹವನ್ನು ಕೊಡುವ ಬಂದ ಆ ಸೋಮನಾಥ ದೇವರ ಅಂತ ಮಂಚಿತ್ತನ ಪ್ರಾರ್ಥನೆ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠನ ದೇವರಡ್ಡೆ ಉಂಟು ಅದು ಬರ ಒಂದು ಆಮಂತ್ರಣ ಎಂಕಲು ಮಲ್ತು ಕೊರ್ನೆಟ ಮಾತ್ರ ಆದರೆ ಇಂದು ಈ ಕಾರ್ಯಕ್ರಮ ಎಂಕಲು ಭಾರಿ ಮಲ್ಲ ಕಾರ್ಯಕ್ರಮ ಒಂದು ಪಾಡೋಡು ಒಂದು ಇತ್ತ ಆರು ನಮ್ಮ ಮಗಲ್ನ ನಿಶ್ಚಯ ಸೋಮವಾರ ಆವಡು ಬಂದ್ಪುನ ಒಂಜಿ ದೃಶ್ಯಡ್ ಆರು ಎಂಕ್ಲಿಗೆ ಭಾರಿ ಪಕ್ಕದ ಏನು ಕಾರ್ಯಕ್ರಮ ಮುಗಿತುಕೊರೋಡು ಒಂದು ಪಣ್ಣೆರ್ದಾದ್ರೆ ಈ ಕಾರ್ಯಕ್ರಮ ಈ ಇಲ್ಲೊಕ್ಕೆಲ್ದ ಕಾರ್ಯಕ್ರಮದ ನಡುಟೆ ಎಂಕಲು ಮುಗಿತುಕೊರೋದಿಲ್ಲ ಐದಾದ್ರೆ ಪ್ರತಿ ಒಂಜಿ ಬತ್ತನ ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಜೊತೆ ಕಾರ್ಯದರ್ಶಿ ಆಯ್ನ ಸತೀಶಳ ಪೇರು ಬೈದೇರಿ ಆರ್ಲ ಒಂಜಿ ವೇದಿಕೆಗೆ ಬರೋದು ಎಂಕಲು ಸುರುಮಲ್ಪನಾಗ ಭಾರಿ ಸುಲಭದ ಕೆಲಸ ಬಂದು ಸುರುಮಲ್ದ ಆಂಡ ಭಾರಿ ಕಷ್ಟ ಆಂಡ ಕೆಲಸ ಮಲ್ಪೇರೆ ಜಾಗತಿಕ ಬಂಟರ ಸಂಘದಾಗ ಕಾಸು ಕೊರಿಯರ್ಂದಲ್ಲ ಆ ಕಾಸು ಒಡೆಮುಟ್ಟ ಬಂಡ ಆ ಕೆಲಸ ಸ್ಟಾರ್ಟ್ ಆದ ಎಂಕಲ ಡಿಸೆಂಬರ್ಗೆ ಎತ್ತನ ಸೆಪ್ಟೆಂಬರ್ ಡಿಸೆಂಬರ್ ಎತ್ತಿನ ಫುಲ್ ಸ್ಲ್ಯಾಪ್ ಆದಾನು ಎಂಕಲೆಲ್ಲ ಭಾರಿ ಖುಷಿ ಅನ್ನ ಸ್ಲ್ಯಾಪ್ ಆದಾಂಡ ಅಂತ ಸಡನ್ ಪೊಯ್ಯತಿಕ್ಕಂದ್ರೆ 9,000 ರೂಪಾಯಿ ಪೊಯ್ಯಗಾಂಡು ಪೊಯ್ಯಗೆ ರೇಷನಿಂಗ್ ಸ್ಟಾರ್ಟ್ ಆಂಡು ಎಂಕ್ಲೆಗೆ ಒಂಜಿ ತಿಂಗಳು ಪೊಯ್ಯಗೆ ಪೊರೆಲ್ದಾಂಡು ಪೂರ ತಿಕ್ಕಿಡ್ಲ ಪೋದಾಂಡು ಆಯ್ಜಿ ನೆಕ್ಸ್ಟ್ ಪೊಯ್ಯ ತಿಕ್ಕಿಂಡು ಬಂದು ಸಾರನೇ ಸ್ಟಾರ್ಟ್ ಮಲ್ಪನಾಗ ಇಲೆಕ್ಷನ್ ಸ್ಟಾರ್ಟ್ ಆಂಡು ಇಲೆಕ್ಷನ್ದ ರಡ್ಡು ತಿಂಗಳು ಇಲೆಕ್ಷನ್ ದೊಡ್ಡ ಇವರಿಗೆ ಕೆಲಸ ಕೂಡ ಬರಂದ ನಂಚಿನ ಪರಿಸ್ಥಿತಿ ಇಲೆಕ್ಷನ್ ಎಕ್ಟು ಪೋನಾಗ ಹಾಗೆ
ಏನುದು ಎನ್ಮನ ಜೊಂಬರು ತಿಕ್ಕೊಂಡು ಇಡ ಬತ್ತನ ಹಾಕಿ ತಿಕ್ಕೊಂಡು ಏನುದು ಇದು ಬೆಂದ್ರೆ ಇಲ್ಲಿಲ್ಲಡೆ ಬಂದು ಐದು ಜಾಸ್ತಿ ತಿಕ್ಕೊಂಡು ಬಂದ ಬರಂದೆ ಕುಳಿಯೋದು ಅಂಚೆ ಎಂಕಲ ಎಂಚಾಂಡಲ ಮುಗಿತ್ತು ಕೊರ್ದು ಅಂಡು ಎಂಕಲ ಕೈ ಹಿಡ್ದು ಅಕ್ಲ ಹಸ್ತಾಂತರಲ್ಲ ಆತನು ಎಂಕ್ಲೆ ಭಾರಿ ಖುಷಿ ಒಂದುಂಡು ಬಂಟರ ಸಂಘ ಸೋಮೇಶ್ವರದ ನೆಲೆಟಿ ಜಾಗತಿಕ ಬಂಟರ ಸಂಘದ ಅಕ್ಲೆಗೆ ತೀರ್ನಾಥ್ ಪ್ರೆಸರ್ಡ್ ನಮ್ಮ ವಿಜಯಪ್ರಸಾದ್ ಅಲ್ವೇರು ಸೆಕ್ರೆಟರಿ ಆದ ಪುನಃ ಈ ಕೆಲಸ ಮಾಡ್ತು ಕೊರಿಯರು ಐದಾದ್ರೆ ಭಾರಿ ಖುಷಿ ಉಂಟು ನೆಕ್ಲೆ ನಿತ್ಯ ಎಂಕ್ಲ ನಮ್ಮ ವಿಜಯಪ್ರಸಾದ್ ಅಲ್ವೇರು ನೆಕ್ಲೆ ಪೂರ ಸಾಲು ಒದಗಿಸಿದೆ. ಹೇಗೆ ಅಂದರೆ ನನಗೆ ನನ್ನದೇ ಆದ ಒಂದು ಮನೆ ಕಟ್ಟಿದ ಹಾಗೆ ಆಗ್ತದೆ, ಅಷ್ಟು ಸಂತೋಷ. ಯಾಕೆಂದರೆ ನಾವು ಹೋದ ಸಾರಿ ಇಲ್ಲಿ ಬಂದು ಇದಕ್ಕೆ ಶಿಲಾನ್ಯಾಸಕ್ಕೆ ಫೌಂಡೇಶನ್ ಸ್ಟೋನ್ ಎಲ್ಲ ಹಾಕಿ ಭಾಳ ಒಳ್ಳೆ ಕಾರ್ಯಕ್ರಮ ಇವರು ಸೋಮೇಶ್ವರ ಬಂಟರ ಸಂಘ ಹಾಗೂ ಇವರು ಐಕಳ ಹರೀಶ್ ಶೆಟ್ರು ಆಗಿದ್ದರು, ಹೌದು ಹರೀಶ್ ಅಣ್ಣ ಇದ್ದರು, ತುಂಬ ಜನ ಇಲ್ಲಿ ಎಲ್ಲರೂ ಸೇರಿ ನೋಡಿ. ಇಂಥ ಕಾರ್ಯಕ್ರಮಗಳು ಒಬ್ಬರಿಂದ ಆಗೋದಿಲ್ಲ, ಎಲ್ಲರೂ ಜೊತೆಗೂಡಿ ಸೇರುವಾಗ ಖಂಡಿತ ಆಗುತ್ತೆ. ನಮ್ಮ ಹಿರಿಯರು ಹೇಳಿದಾಗೆ ರೋಟಿ ಕಪಡ ಮಕಾನ್ ಅಂತ, ಇದು ಎಲ್ಲರಿಗೆ ಬೇಕಾಗುವಂಥದ್ದು. ಅದರಲ್ಲಿ ಇನ್ನೊಂದು ಬಹಳ ಸಂತೋಷದ ಸುದ್ದಿ ಏನಂದರೆ ವಿನೋದಕ್ಕನ ಮಗಳಿಗೆ ನಾಡ್ದು ಮದುವೆ ನಿಶ್ಚಯ. ಅದು ಇನ್ನೊಂದು ಬಹಳ ಸಂತೋಷದ ವಿಷಯ. ನವಂಬರಲ್ಲಿ ಮದುವೆ ಅಂತೆ. ಅಂದರೆ ನೋಡಿ, ಒಂದು ಒಳ್ಳೆಯ ಕೆಲಸ ನಾವು ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಸೋಮೇಶ್ವರ ಇವರ ಬಂಟರ ಒಂದು ಸದಸ್ಯರ ನಿಮ್ಮದೆಲ್ಲರದ್ದು ಒಂದು ಆಶೀರ್ವಾದ ಈ ಮನೆ ಮೇಲೆ ಉಂಟು ಅಂತ ಖಂಡಿತ ಗೊತ್ತಾಗ್ತದೆ. ಯಾಕೆಂದರೆ ಇಂಥ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ಮನೆ ಕಟ್ಟಿ ಆಯಿತು, ಇನ್ನು ಮದುವೆ ಮಾಡಿ ನೋಡು ಅಂತ. ಅದಕ್ಕೂ ಖಂಡಿತವಾಗಿ ನಾವು ಬಂದು ಲಯನ್ಸ್ ಕ್ಲಬ್ ಕಾವೇರಿಂದ ಏನು ನಮ್ಮಿಂದ ಒಂದು ಅಳಿಲು ಸೇವೆ ಏನಾಗುತ್ತೆ ಖಂಡಿತವಾಗಿಯೂ ನಾವು ಬರ್ತೇವೆ. ಹಾಗೂ ಮಗುವಿಗೆ ಒಳ್ಳೆಯದಾಗಲಿ ಜೀವನದಲ್ಲಿ ಅಂತ ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲರಿಗೆ ಅಡಪರು ನೀವು ಭಾಳಷ್ಟು ಇದಕ್ಕೆ ಶ್ರಮಿಸಿದ್ದೀರಂತೆ ವಿಜಯಣ್ಣ ಹೇಳ್ತಾರೆ. ಆಮೇಲೆ ನಮ್ಮ ಕ್ಲಬ್ನ ಸದಸ್ಯೆ ವಾಣಿ ಆಳ್ವ, ವಿಜಯಣ್ಣನ ಮಡದಿ, ಅವರು ನಮಗೆ ಒಂದು ಸ್ಫೂರ್ತಿ, ಒಂದು ಏನು ಇಂಡಿಯನ್ ಆರ್ಮಿ ಹೇಳ್ತೇವಲ್ಲ ಆ ರೀತಿಯಲ್ಲಿ ಅವರು ನಮಗೆ ಒಂದು ಸ್ಫೂರ್ತಿ. ಅವರೊಂದು ಯಾವುದಾದ್ರೂ ಕೆಲಸ ಮಾಡಿದರೆ ಅದು ಖಂಡಿತವಾಗಿಯೂ 100% ಆಗುತ್ತೆ ಅಂತ. ಆದ್ದರಿಂದ ಅವರು ಮತ್ತು ವಿಜಯಣ್ಣಂದು ಒಂದು ನಿಮಗೆಲ್ಲರಿಗೆ ಬೆಂಬಲ ಇದೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ವಿಜಯಣ್ಣ ಏನಾದರೂ ನಮ್ಮಿಂದ ಸಪೋರ್ಟ್ ಅಥವಾ ಏನಾದರೂ ಬೆಂಬಲ ಬೇಕಿದ್ರೆ ಖಂಡಿತವಾಗಿಯೂ ಲಯನ್ಸ್ ಕ್ಲಬ್ ಕಾವೇರಿಯಿಂದ ಕೇಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡುತ್ತಾ ನಾನು ಆ ದೇವಿಯನ್ನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪಲ್ಲೆಕನೆ ಯೋಗ ಭಾಗ್ಯ ಪಂಡೊಂದು ಇಲ್ಲದ ವಾಸ್ತು ಇಟ್ಟು ಇಲ್ಲೊಕ್ಕೆಲ್ಲ ಈಗ ನೀ ಮದಿ ಮೇಲೆ ನಿಗಂಟಾತು ಅಂಚಾದ ಅವಲ ಇಂಜು ಯೋಗ ಅಂತ ಕೊಂಡೊಳ್ಳಿ ಎಂಕಲ್ ಹೆಚ್ಚಾದ ಲಯನ್ಸ್ ದಾಖಲೆ ಇಂಚಕ್ಕೆ ಏನಾಗ ಬುಕ್ಕೊಂಜಿ ಸೇವಾ ಸಂಸ್ಥೆದೊಟ್ಟಿಗೆ ಎಂಕ ಕೈ ಜೋಡಿಸವನ ಹೆಚ್ಚಾದ ಕೆಲಸ ಮಂತಂದಿಲ್ಲ. ಜಾಗತಿಕ ಬಂಟರ ಒಂಜಿ ಸೇವಾ ನೆಟ್ಟು ಕೈ ಜೋಡಿಸಂತಿನ ಕಾವೇರಿ ಕ್ಲಬ್ದ ಮಾತರಿಗಳನ್ನ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತವೆ. ಅದಕ್ಕೆ ಅವಕಾಶ ಮಂತು ಕೊರ್ನ ಜಾಗತಿಕ ಬಂಟರ ಸಂಘದ ಪ್ರತಿಷ್ಠಾನಗಳನ್ನ ಅಭಿನಂದನೆ ಸಲ್ಲಿಸ್ತವೆ. ಎಂಕ ಲಯನ್ಸ್ ದಾಖಲೆ ಪಂಡ ಸೇವೆಗೆ ಬೋಡದೆ ಕಟ್ಟದನ ಜಮೀನು ಸಂಸ್ಥೆ ಬಹುಶಃ ಇನಿ ಇಲ್ಲಿ ಜನಕ್ಕೆ ಇಲ್ಲಿ ಕೊರ್ಪುನ ಒಂಜಿ ಕೆಲಸೋಡು ಇನಿ ಕೊಡಗುಡು ಮಸ್ತ್ ದುರಂತ ಇನಿಗೆ ಎಂಗಲ್ ನಾಲ್ ಇಲ್ಲಿ ಆಲ್ರೆಡಿ ಕಟ್ಟದಾತನು
ಐತೆ ಇನಾಗ್ರೇಷನ್ ರೆಡ್ಡದ ಒಂದು ಆತಂದು ಇಲ್ಲೋಕ್ಕೆಲ್ಲ ಆತಂದು ಇನಾಗ್ರೇಷನ್ ಆತಂದು ಹಸ್ತಾಂತರ ಮಲ್ತೆಲ್ಲ ಆತಂದು ಅದೊಟ್ಟಿಗೆ ಇದು ಎನ್ಮ ಇಲ್ಲಿ ನಮ್ಮ ಡಿಸ್ಟಿಕ್ಲಿ ಕೂಡ ಆವೊಂದುಂಟು ಎನ್ಮ ಇಲ್ಲವುಲ BPL ಪಟ್ಟಿದಕ್ಕಿಂತ ಕಮ್ಮಿ ತನಕಲ್ಲ ಗೌರ್ಮೆಂಟ್ದ ಲಿಸ್ಟ್ ತೊಂದು ಫಲಾನುಭವಿಲಿನ ಲಿಸ್ಟ್ ಪಂಚಾಯತಿಗೆ ಅಂಚ ಪುರದೊಂದು ಎಂಕಲ್ ಕಟ್ಟರೆ ಸ್ಟಾರ್ಟ್ ಮಾಡ್ತಾರೆ ಕ್ಲಬ್ದಕ್ಕಲ್ಲ ರೆಕಮೆಂಡೇಷನ್ದ ಮೂಲಕ ಅಂಚ ಆ ಕೆಲಸ ಎಲ್ಲ ಅವನು ನಂಚಾದ ಎಂಕಲ್ ಮಹತ್ವ ಸೇವೆದೊಟ್ಟಿಗೆ ಇಲ್ಲದ ನೆಕ್ಕೆಲ್ಲ ಮಸ್ತ್ ಇದು ಕೊರಪ ಸಾಧಾರಣ 100 ಶೌಚಾಲಯ ಮಾಡ್ತಾರೆ ಈ ವರ್ಷ 100 ಶೌಚಾಲಯ ಇನ್ನಿಲ್ಲ ಉಳ್ಳಾಲ ಶೌಚಾಲಯ ಒಂದೊಂದು ವಿಜಯ ವಿಷ್ಣು ಮಯ್ಯರ್ ಕೆಲವೊಂದು ಕ್ಲಬ್ಗಳು ಮತ್ತು ಪ್ರತಿಯೊಂದು ಕ್ಲಬ್ಬುಲ ಒಂಜಿ ಆ್ಯಕ್ಟಿವ್ ಇತ್ತಿದ್ದು ಎಂಕಲ್ ಮಲ್ಪನೆಡ್ದವರು ಎಂಕಲ ಸಂಘಟನೆ ಬಾರಿ ಗಟ್ಟಿ ಆತನು ಮಾತಿರನಲ್ಲ ಒಂಜಿ ಪ್ರೀತಿ ಎಂಕ ಗಳಿಸವಂದ ಬಂತೇನೆ ಈ ಸಂದರ್ಭಗಳು ಪಣ್ಣೊಂದು ಜಾಗತಿಕ ಬಂಟರ ಪ್ರತಿಷ್ಠಾನ ಮಸ್ತ್ ಕೆಲಸ ಮಂತಂದ್ರು ತೂವೊಂದುಲ್ಲ ಎಂಕಲು ಒಂಜಿ ಸಮುದಾಯದ ಬಗ್ಗೆ ನಿಜವಾಗಿ ದಯವನ್ನ ನಮ್ಮ ದುಂಬು ನಮ್ಮ ಪ್ರೀತಿಸೋಡು ನಮ್ಮ ಇಲ್ಲಿನ ಪ್ರೀತಿಸೋಡು ನಮ್ಮ ಸಮಾಜನ ಪ್ರೀತಿಸೋಡು ಒಕ್ಕ ಸಾರ್ವಜನಿಕವಾಗಿ ಪ್ರೀತಿ ಅಂಚಾದ್ದು ಒಂಜಕ್ಕೊಂಜಿ ಪೂರಕವಾಗಿ ಈ ಕೊಂಡಿಡು ನಮ್ಮ ತೊಡಗಿಸೋಣ ಖಂಡಿತವಾದಲ್ಲ ನಂಗೆ ಎಡ್ಡೆ ಭವಿಷ್ಯ ಉಂಡು ಇನ್ನು ಖಂಡಿತ ದೇವರ ಅನುಗ್ರಹ ಉಂಟು ಪಂಡದ್ದು ಇಲ್ಲಿಡು ಕುಲ್ನಂಚಿನ ವಿನೋದಕ್ಕ ಅಕ್ಕನ ಕುಟುಂಬ ದೇವರು ನಲ್ಲ ಉತ್ತರ ಅಭಿವೃದ್ಧಿ ಮಲ್ಪಾಡು ಮನ್ಪಣ ಆಶಯದೊಟ್ಟಿಗೆ ಕುಡೋರ ಕಾವೇರಿ ಕ್ಲಬ್ಗೆ ಅಭಿನಂದನೆ ಸರ್ ಅವಧಿಡು ಎಂಕೊಂಜಿ ಭಾಗ್ಯ ತಿಕ್ಕಿನಿ ಪಂಡ ಈ ಇಲ್ಲದ ಶಿಲಾನ್ಯಾಸಗಳ ಯಾನ್ ಬೈದೆ ಅಂಚೆನೆ ಇತ್ತ ಇಲ್ಲೊಕ್ಕೆಲ್ದ ಕಾರ್ಯಕ್ರಮಗಳ ಯಾನ್ ಬತ್ತೆ ಅವೊಂಜಿ ನಮ್ಮ ಮಹಾಮಲ್ಲ ಪುಣ್ಯಪ್ಪನೋಡು ಅಂಚೆನೆ ನನ್ನ ಈ ಇಲ್ಲದ ಹೆಣ್ಣು ಮಗಲಿಗೊಂಜಿ ಮದಿಮೆ ನಿಕ್ಷಯ ಆಂಡಿಗೆ ಐಕಲ ನನ್ನ ಇಂಕ್ಲೇಗ ಬರಿಯರ ಒದಗಂಡ ಐತಾತು ಮಲ್ಲ ಪುಣ್ಯ ಬೇತೆ ಹೋಗ್ಲಾತು ಪಂಡದು ನನಲಾತು ನಮ್ಮ ಲಯನ್ಸ್ ಕ್ಲಬ್ ಹಿಡ್ದು ನಮಕ್ ವಾನಮ್ನೆದ ಹೆಲ್ಪ್ ಮಲ್ಪೆರೆ ಆ ಪುಣ್ಯ ನಮ್ಮ ರೆಡಿಯಿಲ್ಲ ಐತೆ ನಮಕ್ ಸಪೋರ್ಟ್ ಆದ ಮಾತೆರ್ಲ ಇತ್ತೇರಿನ ನಮ್ಮ ಏಪಲ ನಮ್ಮ ಬರೋಂದಿಪ್ಪ ನಮ್ಮ ಸಪೋರ್ಟ್ ಮಲ್ಪ ಕಂಡದೆ ಯಾನ್ ರೆಡ್ ಪಾತೆರನ್ನು ಪೀಸ್ಗೆ ಅರೆ ಒಂದು ಕಾಸಿಜ್ಜಿ ಬಂಡದ ಎಂಕಂಡ ಬಂದಾಗ ಜಾಗತಿಕ ಬಂಡದ ಸಂಘದ ಹರಿಶನಡ ಬಂಡದು ಅರ್ನ ಪೀಸ್ದ ಕಾಸೆಲ್ಲ ಎಂಕ್ಲೇದು ಎತ್ತು ಅದಕ್ಕೆ ಕೊಡ್ದು ಆ ಕೆಲಸ ಎಲ್ಲ ಮಲ್ತ ಅದೇ ಸಮಯಡ್ ಎಂಕಲ್ನ ತಲಪಾಡಿದ ಒಂಜಿ ಸುಮಾರು ಆ್ಯಪ್ಲಿಕೇಶನ್ ಬರ್ತದೆ ಇಲ್ಲದ ರಿಪೇರಿದ ಅದಕ್ಕೆ ಇನ್ನಿತರದ್ದು ಐಟ್ ಪ್ರದೀಪ್ ಶೆಟ್ಟಿ ಬಂದ್ಬನಾರು ಆಸ್ಪತ್ರೆ ಬಿಟ್ಟು 2 ಲಕ್ಷ ರೂಪಾಯಿ ಬಿಲ್ ಅರ್ನ ಆ ಬಿಲ್ಲನ್ನು ಕಟ್ಟರೆ 2 ಸಾಧ್ಯ ಆ ಪರಿಸ್ಥಿತಿನ ಅವ್ರನ್ನ ಪಲಿ ಬರ್ತದೆ ಎಂಕ್ಲ ಇಲ್ಲಾಡು ಕುಲ್ಲದು ಎಂಕ್ಲೊಂದು ನೆಕ್ಕೊಂದು ಎಂಕ್ಲ ಸಹಾಯ ಮಲ್ಪಲಿ ಅಂತ ಬಂದಾಗ ಆಯ್ತು ಅರ್ಧ ಬಿಲ್ಲಿನ ಜಾಗತಿಕ ಬಂಟರ ಸಂಘದ ದೆಪ್ಪದು ಕೊಡ್ದು ಎಂಕ್ಲ ಕಟ್ಟದ ಅವು ಎಂಕ್ಲ ಭಾರಿ ಖುಷಿ ಒಂದು ನನ್ನ ಮಾತ್ರ ಅವ್ರಿಗೆ ಒರಿಪೇರ್ ಆಯ್ಜಿ ಅವ್ರು ಕ್ಯಾನ್ಸರ್ ಪೇಷಂಟ್ ಅಂತ ಕರಿದು ಬೈರಾರು ಅವೇ ಲೆಕ್ಕ ಬೊಕ್ಕ ಒಂಜಿ ಪುರಾಗ್ರಹಿ ಬಂದು ಅಪ್ಪೆಲಜ್ಜಿ ಅಮ್ಮೆಲಜ್ಜಿ ಬಾಲೆ ಭಾರಿ ಕಲ್ಪನೆ ಭಾರಿ ಹುಷಾರದ ಬಾಲೆ ಅದೇ ಎಂಕಲಿ ಜಾಗತಿಕ ಬಂಟರ ಸಂಘದ ನೆಟ್ಟು ದತ್ತು ಬೇರ್ಕೊಂಡು ಅದು ಎಂಕಲ್ನ ಬಂಟರ ಸಂಘ ಸೋಮೇಶ್ವರದ ರೆಕಮೆಂಡೆಡ್ ಅಕಲಿ ಇದು ಮಂತ್ ಕೊಡ್ತೇನೆ ಆ ಸಮಯ ಅವೇ ಲೆಕ್ಕ ಸರಸ್ವತಿ ಶೆಟ್ಟಿ ಬಂದ್ಪುನಾರ್ನ ಒಂದು ಇಲ್ಲಿ ಅರ್ನ ಮಗಲು ಇಂದಿರಾ ಬಂದ್ಪುನಾರ ಬೇರೆ ಯಾರು ಅಂಗವಿಕಲ ಅರೆಗಿಲ ಕಾಸು ತೆಪ್ಪದ ಅವೇನು ಎಂಕಲು ಬ್ಯಾಂಕ್ ದೀಪದು ಕೊಡ್ತಾ ಆರೋಗ್ಯ ಬಂದ ಬೆನಿಯರ ಒಂದಂಚಿನ ಪರಿಸ್ಥಿತಿ ಇರಲಿಲ್ಲ ಬಟ್ ಅಕ್ಕನ ಇಲ್ಲಿ ಕಂಪ್ಲೀಟ್ ನೆಟ್ಲೆಕ್ಕ ಬೂರ್ನ ಪರಿಸ್ಥಿತಿ ನಾವೇನು ಕಂಪ್ಲೀಟ್ ರಿಪೇರಿ ಮಲ್ಪದ್ಲ ತಲಪಾಡಿಗೆ ಕೊಡ್ತಾ ಅವಲ ಜಾಗತಿಕ ಬಂಟರ ಸಂಘದ ಎಂಕ್ಲೆ ಸೋಮೇಶ್ವರ ಬಂಟರ ಸಂಘದಕ್ಕೆ ಸುಮಾರು ಸಂಘಟನೆದೊಟ್ಟಿಗೆ ಲಯನ್ಸ್ ಕೆಲವು ಸಂಘಟನೆದೊಟ್ಟಿಗೆ ಇಲ್ಲ ಅಣ್ಣ ಹೈಯೆಸ್ಟ್ ಎಂಕ್ಲೆಗಿತ್ತೆ ಖಾಲಿ ಎನ್ಮ ತಿಂಗಳು 10-15 ಕೆಲಸ ಸರಕಾರ ಮಲ್ಪಂದಂಗಿನ ಕೆಲಸ ಯಾಕಂದರೆ ಈ ಇಂಚಿನಕ್ಕೆಲ್ಲ ಕೈತಲ್ಲಿ ಏರ್ಲ ಸರಕಾರ ಎಲ್ಲ ಬರ್ತಿತ್ತು ಸರಕಾರ ಕಡೆ ಮುಟ್ಟ ಬರ್ತಿತ್ತು ಒಂದು ವೇಳೆ ಬತ್ತಿನಲ್ಲ ಐಕೆ ರಿಸ್ಟ್ರಿಕ್ಷನ್ 1000 ಒಪ್ಪುನ ಆ ಪೂರ ಮಲ್ತದಾಕ್ಲಿಕ್ಕೆ ಸಾಧ್ಯ ಐತಿ ನಮ್ಮ ಬಂಡ್ರನಕ್ಲೇಟ್ ಸಾಧಾರಣ ಜಾಗೆಲು ಪಡೀಲು ಪೂರ ಒಂದು ಆಂಡಲ್ಲ ಅಕ್ಲೆ ಬೊಂಬೈಡುಲ್ಲೇರು ಮಲಮಲ್ಲ ಕಾಸ್ತಕ್ಲು ಪೂರ ಉಳ್ಳೇರು ಆಂಡ ಆ ಜಾಗದ ವ್ಯಾಜ್ಯ ಅಂಚನೆ ಉಪ್ಪುಂಡು ಅಕ್ಲೆ ಮೋನೆ ಒರಿಯ ಮೋನೆ ತುಯರ ಪರಿಸ್ಥಿತಿ ಇದ್ದೀರಿ ಅಕ್ಲೆಗೆ ಸಮ ಹೊಡು ಬಂದ್ಬಿಡ ಒಂಜಿ ಮನಸ್ಸುಂಡು ಆಂಡ ಅಕ್ಲೆಗೆ ಒಂಜಿ ವೇದಿಕೆ ದಿಗ್ಗುಜಿ ಐಕ್ಯ ಮಾಡೋದ್ಲ ಎಂಕ್ಲೊಂಜಿ ವೇದಿಕೆ ಮಲ್ತದ್ದು ಎಂಕಲೊಂಜಿ ಕೃಷ್ಣನಗರ ಒಂಜಿ ಬಡ್ಡು ಶೆಟ್ಟಿ ಬಂದ್ಪುನಕಲ ಮೆಗಿಬೆಲ್ಲ ನಕಲ ಒಂಜಿ ವ್ಯಾಜ್ಯ ಸುಮಾರು ವರ್ಷದಿಂದ ನಡ್ತೊಂದುಂಡು ಅವೇನು ಅಕ್ಲೇನು ಎದುರುಡೆ ಕುಲ್ಲದು ಅಕ್ಲ ವ್ಯಾಜ್ಯನ ನ್ಯಾಯ ಎಂಚ ಕೊರಡು ಅವೇಲಿಕ ನ್ಯಾಯಾಧಿಕರಣದ ರೀತಿಡೆ ಅವೇನು ಸರಿ ಮಲ್ತದ ಅಕ್ಲೆಗೆ ಅವೇನು ಪಾಲ್ ಮಲ್ತು ಕೊರ್ಪುನ ಇಟ್ಲ ಎಂಕ್ಲ ಸೋಮೇಶ್ವರ ಬಂಟರ ಸಂಘನೇ ಕೆಲಸ ಮಲ್ತದಂದ್ರೆ ಐತೆ ಎಂಕಲ ವಿಜಯ ಪ್ರಸಾದ್ ಅಲ್ವೇರ ಆ ಜಾಗದ ವಿಷಯ ಕಂಡಮಟ್ಟ ಪರಿಣಿತಿ ಬಡಿದ್ರೆ ಹಿಡಿದಾದ್ರೆ ಅವು ಸುಲಭಡು ಮುಗಿನ ಅವೇಲಕ್ಕ ಎಂಕಲ ರಘುನಾಥ್ ಪಕ್ಕಲೇರ್ನ ಜೋಕುಲ್ನ ಅಕ್ಕಲಲ್ಲ ಅಂಚನೆ ಅಕ್ಕಲು ಒಟ್ಟಿಗೆ ಒಲ್ಲೇರು ಆಣ ಅಕ್ಕಲ್ನ ಜಾಗದ ನೆಕ್
ಸರಿಯಾದ ರೆಕಾರ್ಡ್ಲಜ್ಜಿ ಕಂಪ್ಲೀಟ್ ಅಕ್ಕಲ ಮಗನ ಅಕ್ಕಲ್ನ ಸಮಯದ ಅಕ್ಕಲ್ ಭಾರಿ ಎಡ್ಡೆಡುಲಿ ಐದು ಅಕ್ಲೆಲ್ಲ ಕುಲ್ಲದು ಆ ಜಾಗದೇನೆ ಒಂಜಿ ವ್ಯವಸ್ಥಿತವಾದ ಅಕ್ಲೆಗೆ ಆ ರಾಜ್ಯ ಪಂಚಾಯತ್ಗೆ ಮುಖದ ಪಾಲ್ ಮಲ್ಪುನ ಎಟ್ಲ ಎಂಕಲೆ ಸಾಧಾರಣ ಒಂದು ಎನ್ಮ ತಿಂಗಳು ಆಯ್ನ ಅಂಚಿನ ಕೆಲಸನೇ ಅಂತ ಅನ್ಪುನಿ ಅವೇ ಲೆಕ್ಕ ಬೊಕ್ಕ ನಾರಾಯಣ್ ಶೆಟ್ಟಿ ಪನ್ಪುನಾಜಂತ ಒಂಜಿ ಇಲ್ಲಿ ರಿಪೇರಿ ಸಾಧಾರಣ 1,05,000 ರೂಪಾಯಿದ ಕೆಲಸ ತಲಪಾಡಿ ದೇವಿಪುರಕ್ಕೆ ಬೋಪುನಂತ ಒಂಜಿ ರೋಡ್ ಎಂಕಲೆ ಐಕ ಹರಿಶನೇ ಬತ್ತದು ಚೆಕ್ ಕೊರಿಯರು ಒಂದಿನ ಇಲ್ಲ ಅಂತೂದು ನಾನು ರಿಪೇರಿ ಮಲ್ಪಲೇ ಮಾಡೋದು ಆ ಪರಿಸ್ಥಿತಿ ಹಿಡಿತನ ಇಲ್ಲನು ಜಾಗತಿಕ ಬಂಟರ ಸಂಘದ ಒಟ್ಟು ಸೇರಿಗೆ ಇದು ಭಾರಿ ಖುಷಿ ದೇವಣ್ಣ ಇತ್ತ ನಮ್ಮ ಮುಲ್ತ MLA ಅಥವಾ ಮಿನಿಸ್ಟರ್ ನಡೆಪೊಂಡಲ್ಲ ಈ ಕೆಲಸ ಇದು ಪಕ್ಕ ಆಪುಜಿ 1 ವರ್ಷ 2 ವರ್ಷದ ಎತ್ಕೊಂಡು ಒಂದು ಇಲ್ಲಿ ಉಪೊಂಡಾಗಲ್ಲ ಇನ್ನು ಸರಾಗವಾದ ಆ ಒಂದೇ ಫೋಂಡು ಅವು ಎಂಕೆಲ್ಲ ಪುಣ್ಯ ಅಂದೇ ನೋಡು ಅವೇ ಲೆಕ್ಕ ಪುಷ್ಪ ಪನ್ಪುನಾರ್ನ ಒಂಜಿ ತಲಪಾಡಿದೆ ಇಲ್ಲಿ ಅವೆನ್ನಿಕ್ಲು ತುಯ್ಯರ್ನ ಬಂದರೆ ಪ್ಲಾಸ್ಟಿಕ್ನ ಫುಲ್ಲು ಕಟ್ಟದು ನೀರು ಪೂರ ಉಲಾಯ್ದು ಅಂದುಂಡು ಐತ ಸುತ್ತಲ ಸಾಧಾರಣ ಲೀಡರ್ನಕ್ಲ ಇಲ್ಲುಂಡು ಅಂಡ ಏರ್ನಾಕ್ಲೆಗೆ ಕೈ ತಲ್ಬೋದು ಜೇರು ಎಂಕ್ಲೆಗೆ ನಮ್ಮ ಯಶು ಮಕ್ಕಳೇರು ಪನ್ನೆರ್ದಾದರೆ ಎಂಕಲ ಸೋಮೇಶ್ವರ ಬಂಟರ ಸಂಘದಕ್ಕಲ್ಲಿ ಹೋದು ಐಕ್ಲ ಜಾಗತಿಕ ಬಂಟರ ಸಂಘದ 1,05,000 ರೂಪಾಯಿ ಎಂದು ಮಾಡಿದ್ರೆ ಐಟ 50,000 ಐತಾಗ ಇಲ್ಲದ ಸ್ಲ್ಯಾಪ್ ಅಂಡ ಐಕೆ ರಿಪೇರಿ ಇದು ಕೊಡ್ತಾ ತೀರ 50,000ನೇ ನೆಕ್ಸ್ಟ್ ಕಂತಡು ಇದು ಮಲ್ಪೆ ಬಂತು ಐದೊಕ್ಕ ಸುರೇಶ್ ಭಂಡಾರಿ ಬೊಕ್ಕ ಚೇತನ ದಂಪತಿ ಅಕ್ಕಲು ವಿಕಲಚೇತನರು ಅಕ್ಲೆಗೆ ಇಂದು ಆತಂದು ಅಕ್ಲೆ 2 ಜನಕ್ಕಲ ಮದಿಮೆಗೆ ಎಂಕಲ್ನ ರೆಕಮೆಂಡೇಶನ್ ಆದ್ರೆ ಜಾಗತಿಕ ಬಂಟರ ಸಂಘದಕ್ಕಲು ಮಲ್ತು ಕೊರಿಯರು ಅವೇ ಲೆಕ್ಕ ಕೊಂಚ ರಾಜೇಶ್ ವಾಲ್ವ ಒಂದು ನಿಕ್ಕಲು TV ತೂದುಪ್ಪಾರು ಕೊಂಚ ರಾಜೇಶ್ ವಾಲ್ವೆ ಬಂದು ನನ್ನ ಜವನಿ 2 ವರ್ಷ ದುಂಬು ಕಂಗಿಡ್ದು ಬಿಡ್ದು ಆಗ ಸೊಂಟಜ್ಜಿ ಬಂಡ ಏನವ ಪರಿಸ್ಥಿತಿ ಬಂಡ ಅವೇನು ಆ ಬಲ್ಲು ದೀದು ಸಂಟೂರು ತೀರ್ತು ಬಲಜ್ಜಿ ಬಲ್ಲು ದೀದ ಲಕ್ಕುಡು ಪ್ರತಿ ಒಂಜೇಕ್ಲ ಆಯ್ಕೆ ಇಲ್ಲಡೊಂಜಿ ಅಪ್ಪೆ ಪ್ರಾಯದಾರ ಪೋಪುನಕ್ಲಿ ಜೆರ್ಪೆ TV ಬಾರಿಸಿ ಹೋಗುಡು ನೆಕ್ ಏರಂಡಲ ಏರು ಸಹಾಯ ಮಲ್ಪುನಕ್ಲು ಬಂದು ಕ್ವಶನ್ ಮಾರ್ಕ್ ಈ ಭಯಂಕರ ಟ್ರೋಲಿಂಗ್ ದಿನೋಲ ಇತ್ತಿನ ಯಾನು ಅವು ನಿಜವಾದ ನಮ್ಮ ಇತ್ತದ ಜೊತೆ ಕಾರ್ಯದರ್ಶಿ ಬೇರ್ನ ಏರಿಯಡೆ ಮಂಜೇಶ್ವರ ಪಿಕ್ಕ ಹೊರಕಾಡಿ ಪಿಕ್ಕಕ್ಕೆ ಬರ್ಕೊಂಡವು ಅಂಚೆ ಎಂಕ್ಲೆ ಪೋಯ ಒಂದಿನ ಆರು ಸೆಕ್ರೆಟರಿ ಆದುಪ್ಪುನ ಟೈಮ್ಡು ಎಂಕ್ಲೆ ಅಡೆ ಪೋದು ತುಯ್ಯ ಆ ನಿಜ ಪರಿಸ್ಥಿತಿ ಅರೇನೆ ಎಂಕಲ್ ಕಂತದು ನೇಟೆ ಕನಚೂರುಡು ಅರೇನೆ ನೆಕ್ಕು ಕೊರಿಯ ಆರ್ನ ಬೆಡ್ಸೋಲ ಅದಿತ್ತಂಡು ಒಂಜೊಂಜಿ ಗುರಿ ಸಾಧಾರಣ ಒಂಜೊಂಜಿ 10 ಇಂಚು ಗುರಿ ಇತ್ತು ನಾನು ವಾಸನೆ ಅವರು ಉಂಟು ಅದೇನು ಕಂತಂದು ಮಲ್ತು ಅವ್ರನ್ನ ಕಂಪ್ಲೀಟ್ ಬ್ರೆಡ್ಸೋ ಕಡಿಮೆ ಆಗ್ತದೆ ಇತ್ತೆ ಎಂಕ್ಲ ನೆಟ್ ಬೇರೆ ವಿಜಯಪ್ರಸಾದ್ ಮುರಾಣಿ ಪೋದು ತೇಜಸ್ವಿನಿಡು ಶಾಂತಮ್ ಶೆಟ್ಟಿಡ ಪಾತೆರೋಡು ಬಂದು ಪಾತೆರ್ದು ಇತ್ತ ಕುಳ್ಳರ ಜನ ಇಜ್ಜಾಕ್ಲು ಹಾಗೆ ಎಲುತ್ತ ಬಾಲ್ ದಿನ ಯಾಕೆ ಸರಿಯಾಪುಣಂದು ಮಂಡೇರು ಅಣ್ಣ ಅದು ಬಾಲ್ ಯಾರು ಹಾಗೆ ಕುಳ್ಳರ ಜನ ಇಜ್ಜಿ ನೇಟೈತೆ 82,000 2,25,000 ರೂಪಾಯಿ ಅಂದ್ರೆ ಕನಚೂರು ಮೋನಾಗೆ ಆರು ನಿಖಲ್ ಪಾತೆರ್ ನಡೆದಾದ್ರೆ ನಿಖಲ್ 82,000 ರೂಪಾಯಿ ಕೊರಲಿ ಆಯ್ತಾ ನೆತ್ತ ಪೀಸನ್ನು ಕೊರಲಿ ಹೋಯ್ತಾ ಆಯ್ತಾ ಮರ್ದದ ಪೀಸನ್ನು ಕೊರಲಿ ಬಾಕಿದೇನು ನಾನು ಇದು ಮಲ್ಪೆ ವಿನಾಯಿತಿ ಮಲ್ಪೆ ಬಂಡೀರು ಅವೇ ಲೆಕ್ಕ 32,000 ಐನು ಜಾಗತಿಕ ಬಂಟರ ಸಂಘದಲ್ಲಿ ಕೊರಿ ಎಂಕಲ್ ಮೆಕ್ಕಲು ಪೂರ ನಮ್ಮ ವಿಜಯಪ್ರಸಾದ್ ಅಕ್ಕಲ್ ಮೆಕ್ಕಲು ಪೂರ ಬಾರ್ದು ಒಮನ್ ಬಂಟ್ಸ್ ಅಕ್ಕಲು 50,000 ಕೊರಿಯಿರು ಅಂಚೆ 82,000 ಕೊಡ್ದು ಅರೇನು ಡಿಸ್ಚಾರ್ಜ್ ಮಲ್ದ ವಿಜಯಪ್ರಸಾದ್ ಅರ್ನ ಇಲ್ಲಡೆಗೆ ಬಿಡ್ತಾ ನಾನು ಅಕ್ಕಲೇ ನಡೆ ಕುಲ್ಲು ನಾಲ್ಕು ಉಲ್ಲೇರ ಬಂದೆ ಅಂದರೆ ಎಂಕ್ಲೆ ಕುಲ್ಲೇರ ಸಾಧ್ಯ ಆಯ್ತು ಅದು ಕುಲ್ಲು ನಾಲ್ಕು ಇತ್ತೇರ್ನ ಅರೇನು ಒಂಜಿ ತೇಜಸ್ವಿ ನೋಡಿ ಅರ್ನ ಕಾರ್ ರಿಪೇರಿ ಮಲ್ಪು ನಂಚಿನ ಒಂಜಿ ಕಾರ್ಯಲ್ಲ ಎಂಕಲು ಮಲ್ಪು ನೆಟ್ಟುಲ್ಲ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಜೊತೆ ಕಾರ್ಯದರ್ಶಿಯಾದ ಸತೀಶ್ ಹಡಪರು ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ಬಂಟ ಸಮಾಜದಲ್ಲಿ ಬಹಳಷ್ಟು ಸಂಕಷ್ಟಗಳಿಂದ ಜೀವನವನ್ನು ನಡೆಸ್ತಿರುತ್ತಂಥ ಕುಟುಂಬಗಳನ್ನು ನಮ್ಮ ಈಗಿನ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿ ಮತ್ತು ಅವರ ಪದಾಧಿಕಾರಿಗಳು ನೋಡಿದಾಗ ಇವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಎಂಬ ನೆಲೆಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಎಂಬುದು ಅದು ಸಂಘಗಳ ಸದಸ್ಯತನದ ಮೇಲೆ ಬರತಕ್ಕಂಥದ್ದು. 125ಕ್ಕೂ ಮಿಕ್ಕಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಗಳನ್ನು ನೋಂದಣಿ ಮಾಡಿಕೊಂಡಂಥ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಮಂಗಳೂರಿನಲ್ಲಿದೆ. ಇದರ ಮಾಜಿ ಕಾರ್ಯದರ್ಶಿಗಳಾದಂಥ ವಿಜಯಪ್ರಸಾದ್ ಆಳ್ವರು, ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಐಕಳ ಹರೀಶ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾದ ಕರಣಿರೆ ವಿಶ್ವನಾಥ್ ಶೆಟ್ಟಿ ಅವರು, ಮತ್ತು ಜೊತೆ ಕಾರ್ಯದರ್ಶಿಯಾಗಿದ್ದಂಥ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಖಜಾಂಜಿ ಆಗಿರತಕ್ಕಂಥ ಕೊಲ್ಲಾಡಿ ಬಾಲಕೃಷ್ಣ ರೈಗಳು ಅವರ ನೇತೃತ್ವದಲ್ಲಿ ಭಾಳಷ್ಟು ಕಷ್ಟಪಟ್ಟು ದೂರದ ಅಥವಾ ಶ್ರೀಮಂತ ಉದ್ಯಮಿಗಳಿಂದ ಹಣವನ್ನು ಪಡೆದುಕೊಂಡು
ಅವರ ಸಂಸ್ಥೆಯಿಂದ ಈ ಸಂಸ್ಥೆಗೆ ಹಣವನ್ನು ತಂದು ಒಂದು ಸುದೃಢ ಹಣಕಾಸು ಸಂಸ್ಥೆಯಾಗಿಟ್ಟುಕೊಂಡು ಬಡವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳುವುದು ಕೇವಲ ಬಂಟರುಗಳಿಗೆ ಮಾತ್ರ ಅಲ್ಲ, ಇತರ ಜಾತಿಯವರಿಗೂ ನಾವು ಸಹಾಯ ಮಾಡಿದಂಥ ಉಲ್ಲೇಖ ಇದೆ. ವಿಶೇಷವಾಗಿ ನಮ್ಮ ಮನೆ ಇಲ್ಲದವರಿಗೆ ಒಂದು ಆಶ್ರಯ ಯೋಜನೆ ಅಂತೇಳಿ 450 ಸ್ಕ್ವೇರ್ ಫೀಟ್ನಿರತಕ್ಕಂಥ ಒಂದು ಮನೆಯನ್ನು ಅವರ ಸ್ವಂತ ಸ್ಥಳ ಅವರ ಕೈಯಲ್ಲಿ ಇದ್ದರೆ ಅವರಿಗೆ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೂರು ಒಂದು ಬೀಳುವಂಥ ಸ್ಥಿತಿಯಲ್ಲಿದ್ದರೆ ಅದನ್ನು ರಿಪೇರಿ ಮಾಡುವಂಥ ವ್ಯವಸ್ಥೆಗೂ ನಾವು 1 ಲಕ್ಷಕ್ಕೂ ಮಿಕ್ಕಿ ಹಣ ಕೊಡುವಂಥ ವ್ಯವಸ್ಥೆ ಇದೆ. ಮಕ್ಕಳ ವಿದ್ಯಾಭ್ಯಾಸ, ತಾಯಿ ತಂದೆ ಇಲ್ಲದಂಥ ಮಕ್ಕಳನ್ನು ದತ್ತು ಸ್ವೀಕಾರ ಮಾಡಿದ್ದಂಥದ್ದು, ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಅಲ್ಲದೆ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮ, ನಾವು ವೆಲ್ನಾಕ್ ಆಸ್ಪತ್ರೆಯಲ್ಲಿರತಕ್ಕಂಥ ರೋಗಿಗಳಿಗೆ ಒಂದು ಊಟದ ವ್ಯವಸ್ಥೆ, ಒಂದು 5 ಲಕ್ಷ ರೂಪಾಯಿವರೆಗೆ ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿಗೆ ಮಾಡಿಕೊಂಡು ಬಂದಿದ್ದೇವೆ. ಜೊತೆಗೆ HIV ಅಂತ ಇರತಕ್ಕಂಥ 2 ರೋಗಿಗಳು ಅವರಿಗೆ ಮದುವೆಯನ್ನು ಮಾಡಿಕೊಡುವಂಥ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದೆ. ಯಾರು ಕೈ ಬಿಟ್ಟರು ಬಂಟರ ಸಂಘ ಒಕ್ಕೂಟಗಳು ಕೈ ಬಿಡುವುದಿಲ್ಲ ಎಂಬುದನ್ನು ಜನರ ಮುಂದೆ ತೋರಿಸಿ ಎದೆ ಎಬ್ಬಿಸಿ ನಡೆಯುವಂಥ ಕೆಲಸ. ನಮಗೆ ಕಾಣ್ತಿರಕ್ಕಂಥ ಈ ಮಲಕನ ಮನೆ, ಇದು ಫೆಡರೇಷನ್ ವಿನೋದಕ್ಕನವರ ಮನೆ. ಫೆಡರೇಷನ್ನ ವತಿಯಿಂದ ಈ ಮನೆಗೆ ನಾವು ಶಿಲಾನ್ಯಾಸವನ್ನು ಮಾಡಿ 2 ಲಕ್ಷ ರೂಪಾಯಿಯನ್ನು ನಾವು ಕೊಟ್ಟಿರುತ್ತೇವೆ, 2.5 ಲಕ್ಷ. ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್, ಕಾವೇರಿ ಲಯನ್ಸ್ ಕ್ಲಬ್ ಅವರು ಇದಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಸೋಮೇಶ್ವರ ಬಂಟರ ಸಂಘವು ಇದಕ್ಕೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರನ್ನು ಒಂದು ಶಾಶ್ವತವಾದ ನೆಲೆಯಲ್ಲಿ ಕೂತುಗೊಳಿಸುವಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಈಗಲೂ ಫೆಡರೇಷನ್ ಇನ್ನು ಮುಂದಕ್ಕೂ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಕೆಲಸಗಳನ್ನು ನಮ್ಮ ಈಗಿನ ಅಧ್ಯಕ್ಷರು ಜನನಾಯಕರಾಗಿರತಕ್ಕಂಥ ಐಕಳ ಹರಿಶೆಟ್ಟಿ ಅವರ ಸಂಕಲ್ಪದಂತೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ, ಜೊತೆಯಾಗಿ ಉಪಾಧ್ಯಕ್ಷರಾದಂಥ ಕರ್ನಿರೆ ವಿಶ್ವನಾಥ್ ಶೆಟ್ಟರು, ಕಾರ್ಯದರ್ಶಿಯಾದ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು, ಜೊತೆ ಕಾರ್ಯದರ್ಶಿಯಾದಂಥ ನಾನು ಮತ್ತು ಟ್ರೆಜರರ್ ಅಂತ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಅವರು ಕೆಲಸ ಮಾಡ್ತಿದೆ. ಈ ಸಂದರ್ಭದಲ್ಲಿ ನಾನು ಇದರ ಹಿಂದೆ ದುಡಿದಂಥ ಎಲ್ಲ ಮಹನೀಯರನ್ನು, ನಮ್ಮ ಅಳಿದು ಹೋದಂಥ ನಮ್ಮ ಇಂದಿನ ಅಧ್ಯಕ್ಷರುಗಳನ್ನೆಲ್ಲ ನೆನವರಿಸಿಕೊಂಡು ಅವರು ಕೊಟ್ಟಂಥ ದಾರಿ, ಅವರು ಇಟ್ಟಂಥ ದೀಪದ ನೆರಳಿನಲ್ಲಿ ನಾವು ಸಾಗುವಂಥ ಅವಕಾಶ ದೇವರು ನಮಗೆಲ್ಲ ಮಾಡಿಕೊಟ್ಟದಕ್ಕೆ ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಾನು ಸೋಮೇಶ್ವರ ಬಂಟರ ಸಂಘ, ಸೋಮೇಶ್ವರ ಮಂಗಳೂರು, ಇದರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮತ್ತು ಅದು ಮಾಡಿಕೊಂಡಂಥ ಕೆಲಸಗಳ ಬಗ್ಗೆ ಒಂದು ಸೂಕ್ತ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಮುಂದಿಡಲು ಇಚ್ಛೆಪಡುತ್ತೇನೆ. ಸೋಮೇಶ್ವರ ಬಂಟರ ಸಂಘ ಎಂಬುದು ಒಂದು ಪ್ರಜಾಪ್ರಭುತ್ವ ನೆಲೆಯಲ್ಲಿ ರೂಪಿತವಾದಂಥ ಒಂದು ಸಂಘ. ಇದರಲ್ಲಿ ಈ ಸಂಘಟನೆಯಲ್ಲಿ ಯಾವುದೇ ಅಧಿಕಾರ ಪ್ರಯೋಗ ಅಥವಾ ಯಾವುದೇ ಒಂದು ವ್ಯವಸ್ಥಿತವಾದ ಉದ್ದೇಶವನ್ನು ಒಬ್ಬನ ಮೇಲೆ ಹೇರುವಂಥದ್ದಿಲ್ಲ. ಎಲ್ಲರೂ ಸಂಘಟನಾತ್ಮಕವಾಗಿ ತಾವೇ ಸೂಚಿಸಿಕೊಂಡಂತೆ ಈ ಕೆಲಸಗಳನ್ನು ರೂಪಿಸಿಕೊಳ್ಳುವಂಥ ಜವಾಬ್ದಾರಿ ಅದೇ ಕಾರ್ಯಕರ್ತರಲ್ಲಿ, ಅಧ್ಯಕ್ಷರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರಲ್ಲಿ ರೂಢಿಯಾಗಿದೆ. ಇದರ ಒಟ್ಟಿಗೆ ನಾವು ಈ 8 ತಿಂಗಳಲ್ಲಿ, ಕಳೆದ ಈ ಸೋಮೇಶ್ವರ ಬಂಟರ ಸಂಘ ರೂಪಿತಗೊಂಡಂಥ 8 ತಿಂಗಳಲ್ಲಿ ನಾವು ಯಾವುದೇ ಉದ್ಘಾಟನಾ ಸಮಾರಂಭಗಳನ್ನೆಲ್ಲ ಆಯೋಜಿಸಿಲ್ಲ. ಬದಲಾಗಿ ಸಮಾಜ ಸೇವಾ ಕೆಲಸಗಳನ್ನು ಹಮ್ಮಿಕೊಂಡು ಅದನ್ನೇ ಒಂದು ಉದ್ಘಾಟನಾ ಅಂತ ಹೇಳಿಕೊಂಡು ಜನಗಳನ್ನು ಸಂಘಟನೆ ಮೂಲಕ ನಾವು ಮಾಡಿಕೊಂಡು ಬಂದವರಿದ್ದೇವೆ. ಅದರ ಒಟ್ಟಿಗೆ ಹಲವು ಕಾರ್ಯಕ್ರಮಗಳು ಸಮಾಜದ ಹೆಣ್ಣು ಮಕ್ಕಳಿಗೆ ಅವರಿಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಕಂಡು ಬಂದಾಗ ಅಥವಾ ಇನ್ನಿತರ ವ್ಯವಸ್ಥೆಗಳು ಇಲ್ಲದಾಗ ನಮ್ಮ ಸಂಘವು ಅವರಿಗೆ ಮುಂಚೂಣಿಯಲ್ಲಿ ನಿಂತು ಸಹಾಯವನ್ನು ಮಾಡಿದೆ. ಹಾಗೆ ಈಗ ನಿಮಗೆ ಈಗ ತೋರಿ ಬಂದಂತೆ ನಮ್ಮ ವಿನೋದಕ್ಕನ ಮನೆ, ಇದನ್ನು ನಾವು ಕಳೆದ ಸೆಪ್ಟೆಂಬರ್ 2ರಂದು ಇಲ್ಲಿ ಶಿಲಾನ್ಯಾಸವನ್ನು ಆರಂಭಿಸಿ ಮನೆಯ ಕಾಮಗಾರಿಯನ್ನು ಪ್ರಾರಂಭಿಸಿದ್ದೆವು. ಆ ನಂತರ ಇದೀಗ ಈ 6 ತಿಂಗಳಲ್ಲಿ ಈ ಮನೆಯು ತನ್ನ ಸ್ವಂತ ನೆಲೆಯಲ್ಲಿ ಒಂದು ರೂಪಿತಗೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು ಚಿಕ್ಕ ಮತ್ತು ಒಂದು ಒಳ್ಳೆಯ ಮನೆಯಾಗಿ ಈಗ ಅವರಿಗೆ ವಾಸಿಸಲು ಅವಶ್ಯಕತೆ ಇರುವಂಥ ಒಂದು ಮನೆಯಾಗಿ ರೂಪುಗೊಂಡಿದೆ. ನಾವು ಇದನ್ನೀಗ ಹಸ್ತಾಂತರಗೊಳಿಸಿದ್ದೇವೆ. ಹಾಗೆ ಹಲವಾರು ಈ ಸೋಮೇಶ್ವರದ ವಲಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗ್ರಾಮಗಳಲ್ಲೂ ನಾವು ಎಲ್ಲರನ್ನ ಉಪಯೋಗಿಸಿಕೊಂಡು ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ನಾವು ಇನ್ನಿತರ ಅಂದರೆ ಎಲ್ಲ ವ್ಯಾಪ್ತಿಗಳಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸಿಕೊಂಡು ಆದಷ್ಟು ಜನಗಳನ್ನು ನಮ್ಮೊಟ್ಟಿಗೆ ಪೋಣಿಸಿಕೊಂಡು ಸಂಘಟನೆಯಲ್ಲಿ ಬಲವೃದ್ಧಿಯನ್ನು ಮಾಡಿಕೊಂಡು ಇನ್ನಷ್ಟು ಸಮಾಜದಲ್ಲಿ ವಿಶೇಷವಾಗಿ ಈಗ SSLC ಅಥವಾ PUC ಅಲ್ಲಿ ಅನುತ್ತೀರ್ಣಗೊಂಡಂತಹ ವಿದ್ಯಾರ್ಥಿಗಳನ್ನು ಯಾರು ಕೂಡ ಸಮಾಜದಲ್ಲಿ ಕೇಳಬರುವುದಿಲ್ಲ. ಅದನ್ನು ನಾವು ಅವರಿಗೆ ಉದ್ಯೋಗ, ಶಿಕ್ಷಣ, ಜ್ಞಾನ ಇದನ್ನೆಲ್ಲ ಕಲ್ಪಿಸಿ ಅವರನ್ನು ಒಂದು ಸಮಾಜದ ವಾಹಿನಿಯಲ್ಲಿ ಬರುವಂತೆ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಅಲ್ಲದೆ ಸಮಾಜಕ್ಕೆ ಪೂರಕವಾದಂಥ ಒಂದು
ಕೋಆಪರೇಟಿವ್ ಸೊಸೈಟಿಯನ್ನು ಕೂಡ ಪ್ರಾರಂಭ ಮಾಡುವಂಥ ಹಂತದಲ್ಲಿ ನಾವಿದ್ದೇವೆ. ಹಾಗೆಯೇ ವಿದ್ಯಾಸಂಸ್ಥೆಗಳನ್ನು ಕೂಡ ಮಾಡಬೇಕು ಎಂಬ ಹಂಬಲದಲ್ಲಿ ನಾವು ಈ ಸೋಮೇಶ್ವರ ಸಂಘ ತನ್ನ ಛಾಪನ್ನು ಮೂಡುವಲ್ಲಿ ಬಲವಾದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಹಾಗೂ ಸರ್ವರ ಸಹಕಾರವನ್ನು ಯಾಚಿಸುತ್ತಾ ಮುಗಿಸ್ತೇನೆ. ನಾನು ಪದ್ಮನಾಭ ಶೆಟ್ಟಿ ಹೊರಕಾಡಿ ಬಂದು ಸೋಮೇಶ್ವರ ಬಂಟರ ಸಂಘದ ಅಧ್ಯಕ್ಷ ಆದಲೆ. ಈ ಸೋಮೇಶ್ವರ ಬಂಟರ ಸಂಘ ಒಂದು ರಚನಾತ್ಮಕವಾದ ಕೆಲಸ ಮಂತೊಂದುಂಡು. ನೆಟ್ಟು ಏರೆಗಳ ವೈಯಕ್ತಿಕವಾದ ವರ್ಚಸ್ಸನ್ನು ಬೆಳೆಸುವ ಅವಕಾಶ ಇಜ್ಜಿ ನೆಟ್ ಅಂಚಿನ ಇತ್ತಿಂದ ಒಂಜಿ ಏರೆಗೆ ಅನಾಥ ಪ್ರಜ್ಞೆ ಉಂಡ ಏರಿಗೆ ಎಂಕ್ಲಿಗೆ ಏರ್ಲ ಇಜ್ಜಿಯಿಂದ ಪಂಪನಂಜ ಆ ಒಂಜಿ ಸಂದರ್ಭಡು ಎಂಕ್ಲಿಗೆ ಬಂಟರ ಸಂಘ ಸೋಮೇಶ್ವರ ಜೊತೆ ಪೂರ ಪದಾಧಿಕಾರಿಗಳು ಇಟ್ಟು ಅಧ್ಯಕ್ಷ ಆವಡು ಕಾರ್ಯದರ್ಶಿ ಆವಡು ಆವಡು ಆಕಲು ಮಾತೆಲ್ಲ ಒಂಜೇ ಪಂಪನಂಜ ಉದ್ದೇಶದ ಇದು ದೇಟ್ ಅಧ್ಯಕ್ಷನೇ ಮಲ್ಲ ಜನ ಅಂಚನ ಅಜ್ಜಿ ಮಾತೆಲ್ಲ ಒಂಜಿ ಸಮಾಜ ಸೇವೆ ಪಂಪನಂಚನ ಉದ್ದೇಶದ ಇದು ಪಂಪನಂಚನ ಈ ಸಂಘಟನೆ ಅಂಚನೆ ಖಾಲಿ ಬಂಟ ಸಮಾಜ ಅತ್ತಂದೆ ಇತರ ಸಮಾಜಗಳು ನಮ್ಮ ಕೊಡುಗೆ ಆವಡು ಪಂಪನಂದ ಉದ್ದೇಶದ ಇತ್ತಂಜಿ ಸಂಘ ಅಂಚನೆ ನಮ್ಮ ವಿಜಯ ಪ್ರಸಾದ್ ಆಳ್ವರು ಅಂಚನೆ ಚಂದ್ರಶೇಖರ್ ಶೆಟ್ಟರು ಅಂಚನೆ ಸುಧಾಕರ್ ಭಂಡಾರಿ ಅಂಚನೆ ಮೋಹನ್ ದಾಸ್ ಶೆಟ್ಟಿ ಪಿಲಾರು ಮಕ್ಕಳು ಮಾತಾಡಲ್ಲ ಎಂಕಲ್ ಒಂಜಿ ಟೀಮ್ ಅದು ಎಂಕಲ್ ಮೂಲ ಕೆಲಸ ಮಂತಂದಲ್ಲ ಈ ಕೆಲಸ ಮಂತನಾಡಿಗೆ ಮಾತಾಡಲ್ಲ ತೈನಿ ಧರ್ಮದ ಬಗ್ಗೆ ಪಿಲಾಡು ಒಂಜಿ ಸುಸಜ್ಜಿತವೈನ ಎಲ್ಲಿ ಅಂಡ್ಲ ಬಾರಿ ಚೊಕ್ಕವೈನ ಒಂಜಿ ದೇವಸ್ಥಾನದ ಅಂಚಿನ ಒಂಜಿ ಇಲ್ಲಿನ ಅಕಲೆಗೆ ವಿನೋದ ಶೆಟ್ಟಿ ಮೇರೆಗೆ ಬಿಡುಗಡೆ ಮಂತನೆ ಅಂಚನೆ ಅವರ ಮಗಳನ್ನ ಮದುವೆ ಸಂದರ್ಭ ನಾವು ಜಾಗತಿಕ ಬಂಟ ಸಂಘಟದ ಸಹಾಯಡು ಅಂಚನೆ ಲಯನ್ಸ್ ಕ್ಲಬ್ ಕಾವೇರಿ ಮೆಕ್ಕಲ್ನ ಒಂಜಿ ಪ್ರಾಜೆಕ್ಟೋಡು ಎಂಕಲು ಅಕಲೆಗೆ ಪ್ರೆಷರ್ ಪಾಡ್ದ ಆ ಛಾಯನು ಮನ್ಪನಂಚಿನ ಯೋಗ ಭಾಗ ಎಂಕ್ಲೆ ತಿಕ್ಕಿದ್ರೆ ಅಂಚೆ ನನ್ನ ದುಂಬುಗಳ ಈ ಬಂಟರ ಸಂಘ ಸೋಮೇಶ್ವರ ಸಮಾಜದ ಐನಾಥ ಕೆಲಸ ಮನ್ಪನಂಚಿನ ಯೋಗ್ಯ ಭಾಗನ ಕೊರಡು ಮಾತೆರ್ಲ ಸೋದರತ್ತಡು ನಮ್ಮ ತೂಕ ಏರ್ಲ ಕೇಲು ಮೇಲು ಏನು ಮಲ್ಲ ಜನ ಮನ್ಪನಂಚಿನ ಅವಶ್ಯಕತೆ ನಂಗೆ ಮೂಲಜ್ಜಿ ನಮ್ಮ ಅಂಚಿನ ಇತ್ತಿಲ್ಲ ಸಮಾಜ ಸೇವೆ ಎಂಕ್ ಸಮಾಜ ಅಂಚಿನ ಕೊರತು ಪಂಪನ ಬದಲು ಯಾನು ಸಮಾಜ ಅಂಚ ಕೊರಪ ಅಂತ ಪಂಪನಂಜ ಆ ಉದ್ದೇಶದ ಇದು ಮನ್ಪನಂಚಿನ ಎಂಕ್ಲ ಕೆಲಸ ಈಗ ಮಾತೆರೆಗಳ ಇದನ್ನ ಸಹಕಾರ ಕೊರಂಚಿನ ಜಾಗತಿಕ ಬಂಟರ ಒಕ್ಕೂಟ ಅಂಚನೆ ಲಯನ್ಸ್ ಕ್ಲಬ್ ಕಾವೇರಿ ಮತ್ತೆ ಮಾತೆಗಳ ಎಂಕಲು ಸೋಮೇಶ್ವರ ಬಂಟರ ಸಂಘದ ಪರವಾದ ಹೃತ್ಪೂರ್ವಕದ ವಂದನೆ ಕೊರೊಂದು ನನ್ನ ಮಿತ್ತಿಗಳ ಈ ಸಂಘಟನೆಯಲ್ಲಿ ಮಾತೆಲ್ಲ ಎಂಕಲೆ ಕೈ ಜೋಡಿಸೋದು ನನ್ನ ಮಿತ್ತು ಸಮಾಜದ ಹೆಚ್ಚಿನ ಸೇವೆ ಮಂತ್ರ ಯೋಗ್ಯ ಭಾಗ ಕೊರಡ ಬಂದು ಆ ಸೋಮನಾಥ ದೇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗಿದೆ. ಬಹುಶಃ ನಾವು ಒಂದು ಸೇವಾ ಸಂಸ್ಥೆಯಾಗಿ ಇನ್ನೊಂದು ಸೇವಾ ಸಂಸ್ಥೆಯೊಂದಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಮ್ಮ ಸಂಘಟನೆಯಿಂದ ಯಾವತ್ತೂ ಆಗ್ತಾ ಬಂದಿದೆ. ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಕ್ಕಂಥ ಜಾಗತಿಕ ಬಂಟರ ಪ್ರತಿಷ್ಠಾನ ಮತ್ತು ಲಯನ್ಸ್ ಸಂಸ್ಥೆ ಈ ಒಂದು ಮಾನವೀಯ ಮೌಲ್ಯಗಳುಳ್ಳಂಥ ಸೇವೆಯನ್ನು ಮಾಡುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಅನಿವಾರ್ಯತೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತ್ರ ಅಲ್ಲ, ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಹೆಚ್ಚಾಗಿ ಇನ್ನೊಂದು ಸಂಘಟನೆಗಳೊಂದಿಗೆ ಹೆಚ್ಚು ಭಾಗವಹಿಸಿ ಕೆಲಸ ಮಾಡ್ತೇವೆ. ನಮ್ಮ ಯಶೋಗಾಥೆಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಅವಕಾಶ ಇದರಲ್ಲಿ ಆಗ್ತದೆ. ಸುಮಾರು 97 ಕ್ಲಬ್ಗಳು ಕೂಡ ಒಂದು ಸಾರ್ಥಕತೆಯ ಕೆಲಸವನ್ನು ಮಾಡುವ ಮೂಲಕ ಸುಮಾರು 20 ಕೋಟಿಗಿಂತಲೂ ಹೆಚ್ಚು ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಅನ್ನೋ ಹೇಳಲಿಕ್ಕೆ ವರ್ಷಂಪ್ರತಿ ನಾವು ಹೆಮ್ಮೆ ಪಡ್ತೇವೆ. ಮತ್ತು ಈಗಾಗಲೇ ನಾವು 100ಕ್ಕಿಂತಲೂ ಹೆಚ್ಚು ಶೌಚಾಲಯಗಳನ್ನು ಮಾಡಿದ್ದೇವೆ. 100ಕ್ಕಿಂತಲೂ ಹೆಚ್ಚು ಗದ್ದೆಗಳಲ್ಲಿ ಕೃಷಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಲಯನ್ಸ್ ಕ್ಲಬ್ಗಳು ಮಾಡಿವೆ. ಮಾತ್ರ ಅಲ್ಲ, 100 ನಮ್ಮ ಕ್ಲಬ್ಗಳು ಕೂಡ 100 ಸಂಖ್ಯೆ ಗಡಿದಾಟತಕ್ಕಂಥ ಕೆಲಸ ಆಗ್ತಾ ಇದೆ. ಹೋಮ್ ಫಾರ್ ಹೋಮ್ಲೆಸ್ ಇದರಲ್ಲಿ ಈಗಾಗಲೇ ಕೂರ್ಗು ದುರಂತಕ್ಕೆ ಸ್ಪಂದಿಸುವ ಮೂಲಕ ಅಲ್ಲಿಯ ರಿಹ್ಯಾಬಿಲಿಟೇಷನ್ಗೆ ನಾವು ಸ್ಪಂದಿಸಿದ್ದೇವೆ. ಮಾತ್ರ ಅಲ್ಲ, ಈಗ ಹೋಮ್ ಫಾರ್ ಹೋಮ್ಲೆಸ್ ಕಾರ್ಯಕ್ರಮದ ಅಡಿಯಲ್ಲಿ 8 ಮನೆಗಳನ್ನು ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಕೂಡ ನಮ್ಮ ಸಂಸ್ಥೆಯಿಂದ ಆಗ್ತಾ ಇದೆ. ಇಷ್ಟು ನಮ್ಮಿಂದಲ್ಲ, ನಮ್ಮೆಲ್ಲ ಕ್ಲಬ್ಗಳ ಒಂದು ಸಹಭಾಗಿತ್ವದಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಕೆಲಸಗಳು ಈ ಸಂಘಟನೆಯ ಮೂಲಕ ಆಗಲಿ ಅಂತ ನಾನು ಆಶಿಸುತ್ತಾ ಎಲ್ರಿಗೂ ಅಭಿನಂದನೆ.